ಈ ನಿಗೂಢ ಕೋಟೆಯಿಂದ ರಾತ್ರಿಯ ಸಮಯದಲ್ಲಿ ಈಗಲೂ ಸೈನಿಕರ ಕೂಗು ಕೇಳುತ್ತದೆ. ಈ ಗುಹೆಯಿಂದ ವಿಚಿತ್ರವಾದ ಗಾಳಿ ಕೇಳಿಬರುತ್ತದೆ. ಈ ದೇವಸ್ಥಾನಕ್ಕೆ ರಾತ್ರಿಯ ಸಮಯದಲ್ಲಿ ಹೆಣ್ಣು ಮಕ್ಕಳು ಪೂಜೆಗೆ ಹೋಗುತ್ತಾರೆ. ಹೌದು, ಇಂತಹ ನಿಗೂಢ ಹಾಗೂ ರಹಸ್ಯಮಯ ಜಾಗಗಳ ಬಗ್ಗೆ ಇವತ್ತು ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಹೇಳೋಕೆ ಹೋಗ್ತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ದೇವಸ್ಥಾನಗಳಲ್ಲಿ ಪವಾಡಗಳು ನಡೆಯೋದನ್ನ ನಾವು ಕಣ್ಣಾರೆ ನೋಡಿದ್ದೇವೆ ಹಾಗೂ ಕೇಳಿದ್ದೇವೆ. ಈ ಸಾಲಿಗೆ ಕಾಫಿ ನಾಡಿನ ಈ ದೇವಸ್ಥಾನ ಒಂದು ಕೂಡ ಸೇರಿಕೊಂಡಿದೆ. ಇಲ್ಲಿ ಮಕ್ಕಳು ಆಗದೆ ಇರೋರು ಗಂಗೆ ಪೂಜೆ ಮಾಡಿದರೆ ಅವರಿಗೆ ಮಕ್ಕಳು ಆಗುತ್ತೋ ಅನ್ನುವ ನಂಬಿಕೆ ಇಲ್ಲಿದೆ. ಅದು ಕೂಡ ಮಧ್ಯರಾತ್ರಿ ಪೂಜೆ ಮಾಡಬೇಕು. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಅದು ಎಲ್ಲಿದೆ ಅಂತೀರಾ? ಕಾಫಿ ನಾಡು ಚಿಕ್ಕಮಗಳೂರು ಪ್ರಕೃತಿ ಸೌಂದರ್ಯದಿಂದ ಪ್ರತಿನಿತ್ಯ ಸಾವಿರಾರು ಜನರು ಇಲ್ಲಿಗೆ ಬರುತ್ತಾರೆ. ಕೇವಲ ಗುಡ್ಡ ಬೆಟ್ಟ ಜಲಾಶಯಗಳಿಗೆ ಫೇಮಸ್ ಆಗದೆ ಕಾಫಿ ನಾಡು ಚಿಕ್ಕಮಗಳೂರು ಅದೆಷ್ಟೋ ನಿಗೂಢ ಸ್ಥಳಗಳ ಮೂಲಕ ತನ್ನಲ್ಲಿ ಇರುವ ನಂಬಿಕೆಯನ್ನ ಉಳಿಸಿಕೊಂಡಿದೆ. ಅದುವೇ ಕನ್ನೆಕೆರೆಯಮ್ಮ ದೇವಸ್ಥಾನ. ಹೌದು, ಚಿಕ್ಕಮಗಳೂರು ನಗರದ ದಂಟ್ರುಮಕ್ಕಿ ಎಂಬ ಊರು ಅದೆಷ್ಟೋ ವಿಸ್ಮಯಗಳಿಗೆ ಈಗಲೂ ಸಾಕ್ಷಿಯಾಗಿದೆ. ಇಲ್ಲಿರುವ ಪ್ರತಿಯೊಂದು ದೇವಾಲಯ ಒಂದೊಂದು ಪವಾಡಗಳನ್ನ ಹೇಳುತ್ತವೆ. ಇಲ್ಲಿರುವ ಕನ್ನಿಕೆರೆಯಮ್ಮ ದೇವಸ್ಥಾನ ಮಕ್ಕಳಿಲ್ಲದ ಹೆಣ್ಣು ಮಕ್ಕಳ ಪಾಲಿಗೆ ಮಕ್ಕಳು ನೀಡುವ ದೇವತೆಯಾಗಿ ನೆಲೆಸಿದ್ದಾಳೆ. ದಂಡ್ರುಮಕ್ಕಿ ಕೆರೆಯ ಮುಂಭಾಗದಲ್ಲಿ ಇರುವ ಈ ದೇವಸ್ಥಾನ ಹೆಣ್ಣು ಮಕ್ಕಳ ಸಾಲಿನ ಕರುಣಾಮಯಿ ದೇವಸ್ಥಾನವಾಗಿದೆ. ಈ ಊರಿನ ಗ್ರಾಮಸ್ಥರು ಹೇಳುವ ಪ್ರಕಾರ ಯಾರಿಗೆ ಮಕ್ಕಳಿಲ್ಲ ಆ ಮಹಿಳೆಯರು ಇಲ್ಲಿ ಬಂದು ಪೂಜೆ ಮಾಡಿದರೆ ಮಕ್ಕಳಾಗುತ್ತವೆ ಅನ್ನುವ ನಂಬಿಕೆ ಇದೆ. ಅದು ಕೂಡ ಮಧ್ಯರಾತ್ರಿ ಇಲ್ಲಿ ಪೂಜೆ ಮಾಡಬೇಕು. ಗಂಗೆ ಪೂಜೆ ಅನ್ನೋದು ನಮ್ಮ ಭಾರತದಲ್ಲಿ ವಿಶೇಷ ಪೂಜೆ. ಯಾರಿಗೆ ಮಕ್ಕಳಿಲ್ಲ ಅವರು ರಾತ್ರಿ ಹೊತ್ತು ಅಂದ್ರೆ ಜನ ಓಡಾಡದ ಇರುವ ಸಮಯದಲ್ಲಿ ಮಧ್ಯರಾತ್ರಿ ಬಂದರೆ ಉತ್ತಮ. ಈ ಸಂದರ್ಭದಲ್ಲಿ ಯಾರು ಇಲ್ಲಿ ಇರುವುದಿಲ್ಲ. ಆ ಸಮಯದಲ್ಲಿ 3 ಜನ ಮುತ್ತೈದೆ ಜೊತೆಗೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಗಂಗೆ ಪೂಜೆ ಮಾಡಬೇಕು. ಬರುವ ಸಂದರ್ಭದಲ್ಲಿ ದೇವಸ್ಥಾನದ ಮುಂದೆ ಇರುವ ಆ ಅದ್ಭುತ ಕೆರೆಗೆ 3 ಕಲ್ಲುಗಳನ್ನ ಬಿಸಾಕಿ ಬರಬೇಕು. ಅದೇ ಕೆರೆಯಲ್ಲಿ ನೀರು ತಂದು ದೇವಸ್ಥಾನದಲ್ಲಿರುವ ಕನ್ನಿಕೆರೆಯಮ್ಮನಿಗೆ ಗಂಗೆ ಪೂಜೆ ಮಾಡಿ ಬೇಡಿಕೊಂಡರೆ ಮಕ್ಕಳಾಗುತ್ತವೆ ಅನ್ನುವ ನಂಬಿಕೆ ಇದೆ. ಈ ದೇವಸ್ಥಾನದ ಗರ್ಭಗುಡಿಯ ಕೊನೆಯ ಶಿಲೆಯೇ ಆ ಕನ್ನಿಕೆರೆಯಮ್ಮ. ಈ ದೇವತೆಗೆ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ಮಲ್ಲಿಗೆ ಹೂವು, ಕಾಡಿಗೆ, ಎಣ್ಣೆ ಸ್ನಾನ ಇವೆಲ್ಲವೂ ಆಕೆಗೆ ಬಲು ಇಷ್ಟ. ಇವೆಲ್ಲವನ್ನು ಯಾರು ಮಾಡುತ್ತಾರೋ ಆ ಹೆಣ್ಣು ಮಕ್ಕಳಿಗೆ ಸಂತಾನ ಪ್ರಾಪ್ತಿ ಮಾಡುತ್ತಾಳೆ ಅನ್ನುವ ನಂಬಿಕೆ ಇಲ್ಲಿದೆ. ಗಂಗೆ ಪೂಜೆ ಮಾಡುವ ಸಮಯದಲ್ಲಿ ಬೇರೆ ಯಾರು ಕೂಡ ಈ ಗಂಗೆ ಪೂಜೆಯನ್ನ ನೋಡಬಾರದು ಹಾಗೂ ದೇವಸ್ಥಾನದ ಒಳಗೆ ಬರಬಾರದು ಅನ್ನುವ ಐತಿಹ್ಯ ಕೂಡ ಇಲ್ಲಿದೆ. ಈ ಪೂಜೆ ಮಾಡಿ ಹೋದ ಹೆಣ್ಣು ಮಕ್ಕಳು ತಮಗೆ ಮಕ್ಕಳಾದ ಸಂದರ್ಭದಲ್ಲಿ ಮತ್ತೆ ಈ ದೇವಸ್ಥಾನಕ್ಕೆ ಬಂದು ತನ್ನ ಮಕ್ಕಳ ಜೊತೆಯಲ್ಲಿ ಪೂಜೆ ಸಲ್ಲಿಸಿ ಏನಾದರೂ ಹರಕೆ ಮಾಡಿಕೊಂಡಿದ್ದರೆ ಅದನ್ನ ಅಲ್ಲಿರುವ ಕೆರೆಗೆ ಎಸೆಯಬೇಕಾಗುತ್ತದೆ. ಈ ಊರಿಗೆ ಮದುವೆಯಾಗಿ ಬರುವ ಸೊಸೆಯರು ಇಲ್ಲಿಗೆ ಬಂದು ಪೂಜೆ ಮಾಡಿಕೊಂಡು ಹೋಗಬೇಕು. ಜೊತೆಗೆ ಈ ಊರಿನ ಹೆಣ್ಣು ಮಕ್ಕಳು ತನ್ನ ಗಂಡನ ಮನೆಗೆ ಬರುವ ಮುಂಚೆ ಈ ಕನ್ನಿಕೆರೆಯಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಬೇಕಾಗುತ್ತದೆ. ಒಟ್ಟಿನಲ್ಲಿ ಇಂತಹ ಡಿಜಿಟಲ್ ಯುಗದಲ್ಲಿ ನಮ್ಮ ಹಳ್ಳಿಯ ಜನರ ನಂಬಿಕೆಗಳು, ಸಂಪ್ರದಾಯಗಳು ಈಗಲೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುವುದು ಮಾತ್ರ ನಿಜವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಇನ್ನೊಂದು ನಿಗೂಢ ಜಾಗ ಬಲ್ಲಾಳ ರಾಯನ ದುರ್ಗ ಕೋಟೆ. ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಪ್ರಕೃತಿಯ ಸೊಬಗು ಮತ್ತು ಇತಿಹಾಸದ ಕಥೆಗಳು ಒಂದೊಂದು ರೀತಿಯ ಕಥೆಗಳನ್ನೇ ಹೇಳುತ್ತವೆ. ಈ ಅದ್ಭುತ ಭೂಭಾಗದಲ್ಲಿ ಮೌನವಾಗಿ ನಿಂತಿರುವ ಒಂದು ಸ್ಥಳವೇ ಬಲ್ಲಾಳ ರಾಯನ ದುರ್ಗ ಕೋಟೆ. ಈ ಕೋಟೆಯು ಕೇವಲ ಪಾಳು ಬಿದ್ದ ಕಲ್ಲುಗಳ ರಾಶಿಯಲ್ಲ, ಬದಲಾಗಿ ನಿಗೂಢತೆಯ ತೆರೆಮರೆಯಲ್ಲಿ ಅಡಗಿದ ಸಾವಿರಾರು ವರ್ಷಗಳ ಇತಿಹಾಸವನ್ನ ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆ. ಇದರ ಭಗ್ನಾವಶೇಷಗಳು ಇಂದಿಗೂ ಹೊಯ್ಸಳರ ಕಾಲದ ವೈಭವವನ್ನ ಸಾರುತ್ತವೆ. ಆ ಸ್ಥಳದಲ್ಲಿರುವ ನಿಶ್ಶಬ್ದವು ಒಂದು ರೀತಿಯ ರೋಮಾಂಚನ, ನಿಗೂಢ ರಹಸ್ಯವನ್ನ ಸೃಷ್ಟಿಸುತ್ತದೆ. ಆ ಗತಕಾಲದ ಕಥೆಗಳು, ಸ್ಥಳೀಯರು ಹೇಳುವ ಕಟ್ಟುಕಥೆಗಳು ಮತ್ತು ತಾಣದ ಸುತ್ತ ಹೆಣದಿರುವ ನಿಗೂಢತೆಗಳ ಪದರಗಳನ್ನ ಅನಾವರಣಗೊಳಿಸುವುದು ನಿಜಕ್ಕೂ ಒಂದು ಕುತೂಹಲ ಸಂಗತಿ. ಸಹ್ಯಾದ್ರಿ ಪರ್ವತದ ಶ್ರೇಣಿಯ ಗೂಢ ಗರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಬಳಿ ಇರುವ ಬಲ್ಲಾಳ ರಾಯನ ದುರ್ಗ ಕೋಟೆಯು ಕೇವಲ ಒಂದು ಐತಿಹಾಸಿಕ ತಾಣವಲ್ಲ, ಬದಲಾಗಿ
ಬದಲಾಗಿ ಮೌನವಾಗಿ ಕಥೆಯನ್ನು ಹೇಳುವ ಒಂದು ನಿಗೂಢ ತಾಣವಾಗಿದೆ. ಸಮುದ್ರ ಮಟ್ಟಕ್ಕಿಂತ 1504 ಮೀಟರ್ ಎತ್ತರದಲ್ಲಿರುವ ಈ ಕೋಟೆಯ ಅವಶೇಷಗಳು ಪ್ರತಿದಿನ ದಟ್ಟವಾದ ಮಂಜಿನ ಕಂಬಳಿಯಂತೆ ಆವೃತಗೊಂಡಿರುತ್ತವೆ. ಈ ಮಂಜು ಕೇವಲ ಪ್ರಕೃತಿಯ ಒಂದು ಭಾಗವಲ್ಲ, ಬದಲಾಗಿ ಶತಮಾನಗಳ ಹಿಂದೆ ಈ ಕೋಟೆಯಲ್ಲಿ ನಡೆದು ಹೋದಂತಹ ಘಟನೆಗಳ ಮುಸುಕಾದ ನೆನಪಿನಂತಿರುವ ಒಂದು ವಿಚಿತ್ರ ಸ್ಥಳ ಎಂದು ಸ್ಥಳೀಯರು ಹೇಳುತ್ತಾರೆ. ಗತಕಾಲದ ವೈಭವ ಇದಕ್ಕೆ ಸಾಕ್ಷಿಯಾಗಿದೆ. ಬಲ್ಲಾಳ ರಾಯನ ದುರ್ಗವು ಹೊಯ್ಸಳ ಸಾಮ್ರಾಜ್ಯದ ಬಲ್ಲಾಳ ರಾಜನ ಹೆಸರಿನಿಂದ ಬಂದಿದೆ ಎಂದು ಐತಿಹ್ಯ ಸಾರುತ್ತದೆ. ಕೋಟೆಯು ಸಂಪೂರ್ಣವಾಗಿ ಹಾಳು ಬಿದ್ದರೂ ಅದರ ಅವಶೇಷಗಳಲ್ಲಿ ಕಾಣುವ ಕಲ್ಲಿನ ಕಲಾಕೃತಿಗಳು, ದ್ವಾರಗಳು ಮತ್ತು ಅರಮನೆಯ ಅಡಿಪಾಯಗಳು ಈ ಸ್ಥಳದ ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿವೆ. ಆದರೆ ಅವಶೇಷಗಳ ಸುತ್ತಮುತ್ತ ಅನೇಕ ದಂತಕಥೆಗಳು ಮತ್ತು ಕಟ್ಟುಕಥೆಗಳು ಹೆಣೆದುಕೊಂಡಿವೆ. ಸ್ಥಳೀಯರ ಪ್ರಕಾರ ರಾತ್ರಿಯ ವೇಳೆಯಲ್ಲಿ ಕೋಟೆಯ ಸುತ್ತಮುತ್ತ ಯೋಧರ ಕತ್ತಿ ಮತ್ತು ಗುರಾಣಿಗಳ ಶಬ್ದ ಕೇಳಿಬರುತ್ತದೆ ಮತ್ತು ಅರಮನೆಯ ಸುತ್ತಲಿನ ವಾತಾವರಣದಲ್ಲಿ ದುಃಖ ಮತ್ತು ಸಂತೋಷದ ಮಿಶ್ರ ಭಾವನೆಗಳು ಸುಳಿಯುತ್ತವೆ. ಇದಕ್ಕೆ ಕಾರಣ ಈ ಕೋಟೆಯು ಅನೇಕ ಹೋರಾಟಗಾರರು ಮತ್ತು ರಾಜಕೀಯ ತಂತ್ರಗಳಿಗೆ ಸಾಕ್ಷಿಯಾಗಿದೆ. ಅದೃಶ್ಯ ಲೋಕದ ಅಸ್ತಿತ್ವಕ್ಕೆ ಪುರಾವೆ ಇಲ್ಲದಿದ್ದರೂ ಪಾಳು ಬಿದ್ದಿರುವ ಕಲ್ಲುಗಳು, ಎತ್ತರದ ಪ್ರದೇಶ ಮತ್ತು ನಿಶ್ಶಬ್ದ ವಾತಾವರಣದಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಬದಲಾವಣೆಗಳು, ಪ್ರತಿಯೊಂದು ಸಣ್ಣ ಸೂಕ್ಷ್ಮ ಶಬ್ದವು ಕೂಡ ಇಲ್ಲಿ ನಿಗೂಢತೆಯನ್ನ ಸೃಷ್ಟಿಸುತ್ತವೆ. ಕೆಲವು ಸ್ಥಳೀಯರ ಪ್ರಕಾರ ಇಲ್ಲಿ ಕೆಲವು ರಾಣಿಯರ ಆತ್ಮಗಳು ಈಗಲೂ ಕೂಡ ಸಂಚಾರ ಮಾಡುತ್ತವೆ ಅನ್ನುವ ನಂಬಿಕೆ ಇದೆ. ಇದೇ ಕಾರಣ ರಾತ್ರಿಯ ಸಮಯದಲ್ಲಿ ಇಲ್ಲಿ ಜನರು ಹಾಗೂ ಪ್ರವಾಸಿಗರು ಹೋಗುವುದನ್ನ ನಿಷೇಧಿಸಲಾಗಿದೆ. ಈ ಕೋಟೆಯು ಸುಲಭವಾಗಿ ತಲುಪುವಂತಿಲ್ಲ. ಹತ್ತಿರದ ದಾರಿಯಿಂದ 3 ರಿಂದ 4 ಕಿಲೋಮೀಟರ್ ದೂರ ಚಾರಣ ಮಾಡಬೇಕು. ಈ ಚಾರಣದ ಹಾದಿಯಲ್ಲಿ ದಟ್ಟವಾದ ಅರಣ್ಯ ಮತ್ತು ಆಳವಾದ ಕಂದಕಗಳು ಸಿಗುತ್ತವೆ. ಅನೇಕ ಚಾರಣಿಕರು ಈ ದಾರಿಯಲ್ಲಿ ವಿಚಿತ್ರವಾದ ಅನುಭವಗಳನ್ನು ಪಡೆಯುತ್ತಾರೆ ಎಂದು ಸ್ವಂತ ಚಾರಣ ಮಾಡುವಂತಹ ಹಲವಾರು ಹುಡುಗರು ಹುಡುಗಿಯರು ಹೇಳುತ್ತಾರೆ. ಆದರೆ ಈವರೆಗೂ ಇದಕ್ಕೆ ನಿಖರವಾದ ಕಾರಣಗಳು ಮಾತ್ರ ಕೇಳಿ ಬಂದಿಲ್ಲ, ಯಾರು ಕೂಡ ನೋಡಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಬಲ್ಲಾಳ ರಾಯನ ದುರ್ಗವು ಪ್ರವಾಸಿಗರ ಮತ್ತು ಸಾಹಸ ಪ್ರಿಯರ ನೆಚ್ಚಿನ ತಾಣವಾಗಿದೆ. ಕೋಟೆಯನ್ನ ತಲುಪಲು ಯಾವುದೇ ಅಧಿಕೃತ ಚಾರಣ ಮಾರ್ಗಗಳಿಲ್ಲ. ಆದರೂ ಅನುಭವಿ ಗೈಡ್ಗಳ ಸಹಾಯದಿಂದ ಪ್ರವಾಸಿಗರು ಈ ಕೋಟೆಯನ್ನ ತಲುಪುತ್ತಾರೆ. ಪ್ರಸ್ತುತ ಕೋಟೆಯ ಪರಿಸರವನ್ನ ಸ್ವಚ್ಛವಾಗಿಡಲು ಮತ್ತು ಅದರ ಐತಿಹಾಸಿಕ ಮಹತ್ವವನ್ನು ಕಾಪಾಡಲು ಪ್ರಯತ್ನಗಳು ನಡೆಯುತ್ತಾನೆ ಇವೆ. ಇಲ್ಲಿನ ವಾತಾವರಣ ಅದರ ನಿಗೂಢತೆಯನ್ನ ಇನ್ನೂ ಹೆಚ್ಚಿಸುತ್ತವೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡಲು ಈ ಕೋಟೆಯು ಅತ್ಯಂತ ಸೂಕ್ತ ಹಾಗೂ ಸೂಕ್ಷ್ಮ ಸ್ಥಳವಾಗಿದೆ. ಆದಾಗ್ಯೂ ಇಲ್ಲಿರುವ ಐತಿಹಾಸಿಕ ಮತ್ತು ಅಲೌಕಿಕ ಅಂಶಗಳ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದಿದ್ದರೂ ಇಲ್ಲಿಗೆ ಭೇಟಿ ನೀಡಿದ ಪ್ರತಿಯೊಬ್ಬರು ಒಂದು ರೀತಿಯ ರೋಮಾಂಚನ ಹಾಗೂ ನಿಗೂಢತೆಯ ಅನುಭವವನ್ನ ಪಡೆದುಕೊಳ್ಳುವುದು ಖಚಿತವಾಗಿದೆ. ಮುಳ್ಳಯ್ಯನಗಿರಿ ರಹಸ್ಯಮಯ ಗುಹೆ. ಕರ್ನಾಟಕದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಅಡಗಿಕೊಳ್ಳಿರುವ ಚಿಕ್ಕಮಗಳೂರು ಜಿಲ್ಲೆಯ ಎತ್ತರವಾದ ಶಿಖರಗಳಿಂದ ಪ್ರವಾಸಿಗರನ್ನು ಸದಾ ಕೈಬೀಸಿ ಕರೆಯುತ್ತದೆ ಈ ಮುಳ್ಳಯ್ಯನಗಿರಿ. ಇದು ಜಿಲ್ಲೆಯ ಅಲ್ಲದೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಬೆಟ್ಟ. ಕೇವಲ ತನ್ನ ಸುಂದರ ನೋಟಕ್ಕೆ ಮಾತ್ರವಲ್ಲದೆ ತನ್ನ ತುತ್ತುದಿಯಲ್ಲಿ ಅಡಗಿರುವ ರಹಸ್ಯಮಯ ಗುಹೆಗಳಿಂದಲೂ ಕುತೂಹಲವನ್ನ ಪ್ರತಿಯೊಬ್ಬರಲ್ಲಿ ಕೆರಳಿಸುತ್ತದೆ. ಇದು ಕೇವಲ ಒಂದು ಗುಡ್ಡದ ಗುಹೆಯೋ ಅಥವಾ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ವಿಚಿತ್ರ ಶಕ್ತಿಗಳನ್ನು ತನ್ನಲ್ಲಿ ಹುದುಗಿಸಿಕೊಂಡಿದೆಯೋ ಎಂಬ ಶಕ್ತಿ ಅನೇಕರ ಮನಸ್ಸನ್ನು ಕಾಡುತ್ತಿದೆ. ಸಹ್ಯಾದ್ರಿ ಪರ್ವತದ ಶ್ರೇಣಿಯ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಇದು ಮಂಜು ಮತ್ತು ತಂಗಾಳಿಗೆ ಹೆಸರುವಾಸಿಯಾಗಿದೆ. ಆದರೆ ಈ ಶಿಖರವನ್ನು ಏರುವ ಸಾವಿರಾರು ಪ್ರವಾಸಿಗರಿಗೆ ಅದರ ಶಿಖರದ ತುದಿಯಲ್ಲಿರುವ ಪುಟ್ಟ ಗುಹೆಯೊಂದರ ರಹಸ್ಯ ತಿಳಿದಿರುವುದಿಲ್ಲ. ಈ ಗುಹೆಯು ಕೇವಲ ಒಂದು ಕಲ್ಲಿನ ಸಂದು ಎಂದು ಮೇಲ್ನೋಟಕ್ಕೆ ಕಂಡರೂ ಸ್ಥಳೀಯರು ಮತ್ತು ಚಾರಣಿಗರ ಅನುಭವಗಳು ಇದನ್ನ ಕರ್ನಾಟಕದ ಅತ್ಯಂತ ನಿಗೂಢ ತಾಣಗಳಲ್ಲಿ ಒಂದನ್ನಾಗಿ ಮಾಡಿವೆ. ಇಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಒಳಗೆ ಹೋಗಲು ಸಾಧ್ಯ. ಗುಹೆಯ ಹಿಂದಿನ ಕಟ್ಟುಕಥೆಗಳು ಮತ್ತು ರಹಸ್ಯಗಳು ಹಲವಾರು ಕುತೂಹಲಗಳನ್ನ ಮೂಡಿಸುತ್ತವೆ. ಈ ಗುಹೆಯು ಪೌರಾಣಿಕ ಕಾಲದ ಶಿವಯೋಗಿಯೊಬ್ಬರು ತಪಸ್ಸು ಮಾಡಿದ ಸ್ಥಳವೆಂದು ನಂಬಲಾಗಿದೆ. ಅವರು ನೈಸರ್ಗಿಕ ಶಕ್ತಿಗಳಿಂದ ಅಥವಾ ದೈವಿ ಶಕ್ತಿಗಳಿಂದ ಈ ಗುಹೆಯನ್ನ ಸೃಷ್ಟಿಸಿದರು ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಈ ಗುಹೆ ಒಳಗೆ ಹೋದರೆ ವಿಚಿತ್ರವಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಅನುಭವಿಸಬಹುದು ಎಂದು ಚಾರಣಿಕರು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಈ ಗುಹೆ ಒಳಗೆ ಹೋಗುತ್ತಿದ್ದ ಹಾಗೆ ಆ ಗುಹೆಯ ಸುರಂಗ ಮಾರ್ಗದಿಂದ ವಿಚಿತ್ರವಾದಂತಹ ಒಂದು ಸದ್ದು ಹಾಗೂ ಒಂದು ವಿಚಿತ್ರವಾದಂತಹ ಶಬ್ದ ಹಾಗೂ ಕೆಲವೊಂದು ಗೆಜ್ಜೆ ಶಬ್ದಗಳು ಕೇಳಿ ಬರುತ್ತವೆ ಎನ್ನುವ ನಂಬಿಕೆ ಇದೆ. ಗುಹೆಯ ದ್ವಾರ ಚಿಕ್ಕದಾಗಿದ್ದು ಒಬ್ಬ ವ್ಯಕ್ತಿ ಮಾತ್ರ ಒಳಗೆ ಹೋಗಲು ಸಾಧ್ಯ. ಒಳಗೆ ಹೋದರೆ ಕೆಲವೇ ಅಡಿಗಳಷ್ಟು ಆಳವಿದ್ದು ಸೂರ್ಯನ ಬೆಳಕು ತಲುಪದ ಕತ್ತಲೆಯು ವಾತಾವರಣವಿದೆ.
ಕೆಲವರ ಪ್ರಕಾರ ಈ ಗುಹೆಯು ಇಡೀ ಬೆಟ್ಟದ ಆಳಕ್ಕೆ ಸಂಪರ್ಕ ಹೊಂದಿರುವ ಒಂದು ಸುರಂಗ ಮಾರ್ಗವಾಗಿದ್ದು ಅದರ ಇನ್ನೊಂದು ತುದಿ ರಹಸ್ಯಮಯವಾಗಿದೆ. ಆದರೆ ಇಲ್ಲಿಯವರೆಗೆ ಆ ಒಂದು ನಿಗೂಢ ಜಾಗವನ್ನ ಪತ್ತೆ ಮಾಡಲು ಇಲ್ಲಿಯವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ. ಮತ್ತೊಂದು ಕಥೆಯ ಪ್ರಕಾರ ಈ ಗುಹೆಯಲ್ಲಿ ಕೆಲವು ಮಹತ್ವದ ಪುರಾತನ ವಸ್ತುಗಳು ಅಥವಾ ರಹಸ್ಯ ಜ್ಞಾನ ಅಡಗಿದೆ ಎನ್ನುವ ನಂಬಿಕೆ ಇದೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಹಲವಾರು ವಿಜ್ಞಾನಿಗಳು ಹಾಗೂ ಸಾಹಸಮಯ ಪ್ರಿಯರು ಈ ಗುಹೆಯ ಒಳಗೆ ಹೋಗಲು ಪ್ರಯತ್ನ ಮಾಡಿರುವ ಐತಿಹ್ಯಗಳಿವೆ. ಅಷ್ಟೇ ಅಲ್ಲದೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಇಲ್ಲಿ ತನ್ನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾನೆ ಅನ್ನುವ ನಂಬಿಕೆ ಇದೆ. ಈ ಗುಹೆಯ ಬಗ್ಗೆ ಮಾತನಾಡಿದಾಗಲೆಲ್ಲ ಸ್ಥಳೀಯರು ವಿಚಿತ್ರ ಘಟನೆ ಬಗ್ಗೆ ಹೇಳುತ್ತಾರೆ. ಗುಹೆ ಬಳಿ ವಿಚಿತ್ರ ಶಬ್ದಗಳು ಕೇಳಿಸುವುದು, ಹಠಾತ್ತನೆ ಮಂಜು ಕವಿದು ದಾರಿ ಕಾಣಿಸದೆ ಕಣ್ಮರೆಯಾಗುವುದು ಮತ್ತು ಕೆಲವರು ಇಲ್ಲಿ ಅಸಾಮಾನ್ಯ ಅನುಭವಗಳನ್ನ ಪಡೆದಿದ್ದಾರೆ ಎನ್ನುವ ನಂಬಿಕೆ ಇದೆ. ರಾತ್ರಿಯ ಸಮಯದಲ್ಲಿ ಇಲ್ಲಿ ವಿಚಿತ್ರ ವಾತಾವರಣ ಇರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕಥೆಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದಿದ್ರೂ ಅವು ಈ ಸ್ಥಳದ ಮೇಲೆ ಇರುವ ನಿಗೂಢತೆಯ ವಾತಾವರಣ ಇನ್ನಷ್ಟು ಹೆಚ್ಚಿಸುತ್ತವೆ ಹಾಗೂ ಕುತೂಹಲವನ್ನ ಹೆಚ್ಚಿಸುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮುಳ್ಳಯ್ಯನಗಿರಿ ಪ್ರವಾಸಿಗರಿಗೆ ಅತ್ಯಂತ ಜನಪ್ರಿಯ ಚಾರಣವಾಗಿದೆ. ಆದ್ರೆ ಗುಹೆಯ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ಲ. ತುದಿಗೆ ತಲುಪಿದವರು ಗುಹೆಯನ್ನ ನೋಡಿದರೂ ಅದರೊಳಗೆ ಹೋಗಲು ಹಿಂಜರಿಯುತ್ತಾರೆ. ಗುಹೆಗೆ ಯಾವುದೇ ಭದ್ರತಾ ವ್ಯವಸ್ಥೆ ಕೂಡ ಇಲ್ಲ ಮತ್ತು ಅದರ ಬಗ್ಗೆ ಎಚ್ಚರಿಕೆ ಫಲಕಗಳು ಕೂಡ ಕಾಣುವುದಿಲ್ಲ. ಗುಹೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದಿರುವುದರಿಂದ ಜನರು ಸಾಮಾನ್ಯವಾಗಿ ಗುಹೆಯನ್ನ ಆಚೆಯಿಂದಲೇ ಒಂದು ನೋಟ ಬೀರಿ ಮುಂದೆ ಸಾಗುತ್ತಾರೆ. ಅನೇಕ ಜನರು ಈ ಸ್ಥಳಕ್ಕೆ ಬಂದು ಇಲ್ಲಿನ ಸೌಂದರ್ಯವನ್ನ ಆಸ್ವಾದಿಸಿದರೂ ಈ ಪುಟ್ಟ ಗುಹೆಯ ಹಿಂದಿನ ಕಥೆಗಳು ಹಾಗೂ ರಹಸ್ಯಗಳು ಪ್ರವಾಸಿಗರಿಗೆ ಸವಾಲಾಗಿವೆ. ಇವು ಕೇವಲ ಕಟ್ಟುಕಥೆಗಳೇ ಅಥವಾ ನಿಜವಾಗಿಯೂ ಈ ಗುಹೆಯಲ್ಲಿ ಅಡಗಿರುವ ನಿಗೂಢತೆಯೇ ಇದೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ಕಷ್ಟವಾಗಿದೆ. ಆದರೆ ಸ್ಥಳೀಯರಿಗೆ ಮಾತ್ರ ಇದರ ಬಗ್ಗೆ ಹೆಚ್ಚಿಗೆ ಗೊತ್ತು. ಹಾಗಾಗಿಯೇ ಮುಳ್ಳಯ್ಯನಗಿರಿಯ ಗುಹೆಯು ಪ್ರಕೃತಿಯ ಸೌಂದರ್ಯ ಜೊತೆ ಅಜ್ಞಾತ ರಹಸ್ಯವನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ. ಮುಂದಿನ ಬಾರಿ ನೀವು ಈ ಜಾಗಗಳಿಗೆ ಹೋದರೆ ದಯವಿಟ್ಟು ಭೇಟಿ ಕೊಟ್ಟು ಆ ಅಜ್ಞಾತ ಜಾಗದ ಬಗ್ಗೆ ಇನ್ನಷ್ಟು ಕುತೂಹಲ ಮಾಹಿತಿಯನ್ನ ಪಡೆದುಕೊಳ್ಳಿ. ನೀವೇನಾದ್ರೂ ಈ ಜಾಗಗಳಿಗೆ ಹೋಗಿದ್ರೆ ದಯವಿಟ್ಟು ಈ ಜಾಗಗಳ ಬಗ್ಗೆ ಕಮೆಂಟ್ ಅನ್ನು ಕೂಡ ಮಾಡಬಹುದು.